ಇವರ ಹೆಸರು ಭೂಬಣ್ಣ. ವೃತ್ತಿಯಲ್ಲಿ ಆಟೋ ಚಾಲಕರು. ಇವರು ಬಲ್ಮಠದ ಹಾಗೂ ಕಂಕನಾಡಿ ಪರಿಸರದಲ್ಲಿ ಹೊಂಡ ಗುಂಡಿಗಳಿಂದ ತುಂಬಿದ ರಸ್ತೆಗೆ ಕಲ್ಲು ಮತ್ತು ಮಣ್ಣನ್ನು ಹಾಕುವ ಮೂಲಕ ಹೊಂಡ ಮುಚ್ಚುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಮಂಗಳೂರು ನಗರದಲ್ಲಿ ಯಾವುದೇ ಸಮಯದಲ್ಲಾದರೂ ಸಂಚಾರ ದಟ್ಟಣೆಯಾದಾಗ ತಕ್ಷಣ ಧಾವಿಸುವವರು ಭೂಬಣ್ಣ. ಭೂಬಣ್ಣ ಅವರ ಸಾಮಾಜಿಕ ಕಳಕಳಿಗೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಮತ್ತು ನನ್ನ ಸಾರ್ವಜನಿಕ ಬೆಂಗಳೂರು ಇದೆ. ತಕ್ಷಣ ನಾನು ಏನಾದರೂ ಇಲ್ಲಿ ಹೊಂಡ ಚರಂಡಿ ಬಿದ್ದರೆ ವರ್ಷ ಒಂದು 10 ವರ್ಷ ಆಗ್ಬೋದು. ಒಂದು ಬಲ್ಮಠ ಮತ್ತೊಂದು ಬೆಂಗಳೂರು ಇದೆ. ಈ ಗುಂಡಿಗೆಲ್ಲ ನಾನೇ ಮಣ್ಣಾಕಿ ಎಲ್ಲ ಇದು ಮಾಡೋದು. ಮತ್ತು ನಾನು ಈ ಪೊಲೀಸ್ ಅವರೆಲ್ಲ ಹೆಲ್ಪ್ ಮಾಡ್ತಾರೆ, ನನಗೆ ಎಲ್ಲ ಇದು ಮಾಡ್ತಾರೆ ಅವರು. ಮತ್ತು ಪೊಲೀಸ್ನವರು ಮತ್ತು ಹೆಲ್ಪ್ ಮಾಡ್ತಾರೆ ಎಲ್ಲ. ಅವರಿದ್ದರೆ ನನ್ನ ಹತ್ರ ಬಂದೆಲ್ಲ ಗಾಡಿಯನ್ನು ಆಚೆ ಈಚೆ ಎಲ್ಲ ಕಳಿಸ್ತಾರೆ. ಸಂಚಾರಿ ದಟ್ಟಣೆ ಸಂಚಾರಿ ಅವರೆಲ್ಲ ಇದು ಮಾಡ್ತಾರೆ, ನನಗೆ ಹೆಲ್ಪ್ ಮಾಡ್ತಾರೆ.